ಬಿಜೆಪಿ ಮುಖಂಡ ಯಶ್ಪಾಲ್ ಸುವರ್ಣ ಹಾಗೂ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರ ತಲೆ ತೆಗೆದರೆ ತಲಾ 10 ಲಕ್ಷ ರೂಪಾಯಿ ನೀಡುವುದಾಗಿ ಇನ್ಸ್ಟಾಗ್ರಾಮ್ ಪೇಜ್ ಒಂದರಲ್ಲಿ ಬಹಿರಂಗ ಬೆದರಿಕೆ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಯುವ ಸೇನೆ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಅವರು ಸಾಮಾಜಿಕ ಜಾಲತಾಣ ಮೂಲಕ ಬೆದರಿಕೆ ಹಾಕಿದವರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಬಳಿಕ ಸಂಘಟನೆ ಮುಖಂಡ ಮಂಜು ಕೋಳ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಇನ್ಸ್ಟಾಗ್ರಾಮ್ ಮಾರಿಗುಡಿ ಪೇಜ್ ನಲ್ಲಿ ಬೆದರಿಕೆ ಹಾಕಲಾಗಿದ್ದು, ಪೇಜ್ ಹಾಕಿದ ಕಿಡಿಗೇಡಿಗಳ ವಿರುದ್ಧ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇದು ಕೇವಲ ಬಿಜೆಪಿ ಮುಖಂಡ ಯಶ್ಪಾಲ್ ಸುವರ್ಣ ಹಾಗೂ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರಿಗೆ ಹಾಕಿದ ಬೆದರಿಕೆ ಅಲ್ಲ, ಬದಲಾಗಿ ಇದು ಇಡೀ ಹಿಂದೂ ಸಮಾಜಕ್ಕೆ ಹಾಕಿರುವಂತಹ ಬೆದರಿಕೆ ಎಂದು ಭಾವಿಸುತ್ತೇವೆ. ಈ ವಿಚಾರವನ್ನು ಅಷ್ಟು ಸುಲಭವಾಗಿ ಕೈಬಿಡಲು ಸಾಧ್ಯವಿಲ್ಲ. ಇಂತಹ ಬೆದರಿಕೆಯಿಂದ ಹಿಂದೂ ಮುಸ್ಲಿಂ ಸೌಹಾರ್ದಕ್ಕೆ ಧಕ್ಕೆ ಆಗುತ್ತೆ. ಇದನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು ಎಂದರು. ಸಾಮಾಜಿಕ ಜಾಲತಾಣದ ಇನ್ಸ್ಟಾಗ್ರಾಮ್ನಿಂದ ನಮ್ಮ ಹಿಂದೂ ನಾಯಕರಾದ ಯಶ್ಪಾಲ್ ಸುವರ್ಣ ಅವರಿಗೆ ಅವರ ತಲೆಗೆ ಹಾಗೂ ಹಿಂದೂ ನಾಯಕರ ಮುತಾಲಿಕ್ ಅವರ ತಲೆಗೆ 20 ಲಕ್ಷ ರೂಪಾಯಿ ಕೊಡ್ತೇವೆಂದು ತಲೆ ಕಡಿದವರಿಗೆ 20 ಲಕ್ಷ ಕೊಡ್ತೇವೆಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟನ್ನು ಹಾಕಿದ್ದಾರೆ. ನಾವು ಈ ಮೂಲಕ ತಿಳಿಸಿದ್ದೇನೆಂದರೆ, ಯಶ್ಪಾಲ್ ಸುವರ್ಣ ಅವರು ಬಾಲ್ಯದಿಂದಲೇ ಹಿಂದುತ್ವಕ್ಕಾಗಿ ಹೋರಾಡಿದವರು. ಈ ಅವರ ಒಂದು ಪೋಸ್ಟು ಯಶ್ಪಾಲ್ ಸುವರ್ಣಿಗಲ್ಲ, ನಮ್ಮ ಎಲ್ಲ ಹಿಂದೂ ಸಮಾಜಕ್ಕೆ ಮಾಡಿದಂಥ ಪೋಸ್ಟು. ಇದನ್ನು ಅಷ್ಟು ಸುಲಭದಲ್ಲಿ ಇದು ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಕಾರಣಕ್ಕಾದರೂ ಈ ಒಂದು ಪೋಸ್ಟು ಇಲ್ಲಿ ನಮ್ಮ ಹಿಂದೂ ಮತ್ತು ಮುಸ್ಲಿಂ ಸಂವಾದವನ್ನು ಕೆಡಿಸಲಿಕ್ಕೆ ಈ ರೀತಿ ಮಾಡ್ತಿದ್ದಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಂತ ನಾವು ಈಗಾಗಲೇ ವಿವಿಧ ಸಂಘಟನೆ ಮೂಲಕ ಉಡುಪಿಯ ಎಸ್ ಪಿ ಅವರಿಗೆ ನಾವು ಮನವಿ ಮಾಡಿದ್ದೇವೆ. ಅವರು ಕೂಡ ನಮಗೆ ಉತ್ತಮವಾದ ಸ್ಪಂದನೆ ನೀಡಿದ್ದಾರೆ. ಎಸ್ ಪಿ ಅವರು ಆದಷ್ಟು ಬೇಗ ಈ ಸಾಮಾಜಿಕ ಜಾಲತಾಣದಲ್ಲಿ ಯಾರು ನಿರ್ವಹಿಸಿದ್ದಾರೆ ಅಂತ ನಾವು ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಅಂತ ನಮಗೆ ಹೇಳಿದ್ದಾರೆ. ಅದೇ ರೀತಿ ಯಶ್ಪಾಲ್ ಸುವರ್ಣ ಅವರು ಹಿಜಾಬ್ ವಿಷಯದಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಈ ಕರಾವಳಿ ಭಾಗದಲ್ಲಿ ಹಿಂದುತ್ವದ ಶಕ್ತಿ. ಅಂಥ ವ್ಯಕ್ತಿಗೆ ಈ ರೀತಿಯ ಒಂದು ಪೊಟ್ಟು ಬೆದರಿಕೆಗೆ ಯಶ್ಪಾಲ್ ಸುವರ್ಣ ಅವರು ಹೆದರುವಂಥ ಕಾರಣವಿಲ್ಲ. ಇಂಥ ಹಲವಾರು ಬೆದರಿಕೆಗಳು ಬಂದಿದೆ. ಆ ಎಲ್ಲ ಬೆದರಿಕೆಗಳಿಗೆ ಅವರಿಗೆ ಸೂಕ್ತ ರಕ್ಷಣೆಗೆ ನಾವು ಹಿಂದೂ ಕಾರ್ಯಕರ್ತರು ಯಾವತ್ತಾಗಿ ಒಟ್ಟಾಗಿ ಅವರ ಹಿಂದೆ ಇದ್ದೇವೆ. ಅದೇ ರೀತಿ ಈ ಪೊಟ್ಟು ಬೆದರಿಕೆಯಲ್ಲಿ ಯಾವತ್ತೂ ಯಶ್ಪಾಲ್ ಸುವರ್ಣವನ್ನು ಹಿಂದಿಕ್ಕಲಿಕ್ಕೆ ಆಗುವುದಿಲ್ಲ. ಯಶ್ಪಾಲ್ ಸುವರ್ಣ ಇನ್ನೂ ಹಿಂದೂ ಸಮಾಜದಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾರೆ.